ಆಗಸ್ಟ್ 15 ಪೆದ್ರ ಪುರಸಭೆ ಸುತ್ತುರ್ದು ಪ್ಲಾಸ್ಟಿಕ್ ಸಂದಿನಂಚ ದೆತ್ತುಪಾಟ್ನ ಬಗೆಟ್ ಸಮಾಲೋಚನಾ ಸಭೆ ನಡಪಾದಿರು. ಪುರಸಭೆ ಗುರ್ಕಾರ್ದಿ ಹರಿನಾಕ್ಷಿ ಸುವರ್ಣ ಗುರ್ಕಾರ್ಮೆಡ್ ನಡೆದಿನ ಸಭೆಟ್ ಉದ್ಯಮದಕ್ಲು ಬೇರದಕ್ಲು ಒಪ್ಪಿಗೆ ಕೊಡ್ತಿರು. ಬೆದ್ರ ಪುರಸಭೆತ ಸುತ್ತುಡು ಆಗಸ್ಟ್ 15 ಪ್ಲಾಸ್ಟಿಕ್ ಸಂದಿನಂಚ ದೆತ್ತುಪಾಟ್ನ ಬಗೆಟ್ ಸರ್ವೇರ್ನಲ ಅಭಿಪ್ರಾಯ ಪಿಂದೊಂದು ನಿರ್ಧಾರಗು ಬರಿಯರೆ ಪುರಸಭೆ ಗುರ್ಕಾರ್ದಿ ಹರಿನಾಕ್ಷಿ ಸುವರ್ಣ ಗುರ್ಕಾರ್ಮೆಡ್ ಸಭೆ ನಡೆತಂಡು. ಪುರಸಭೆ ಮಾರ್ಕೆಟ್ ಬೇರದಕ್ಲ ಒಕ್ಕೂಟದ ಗುರ್ಕಾರ್ಯರ್ ಪಾತಿರ್ದು ಪ್ಲಾಸ್ಟಿಕ್ ನಿಷೇಧ ಎಡ್ಡೆ ವಿಷಯ ನಿಷೇಧ ಮಲ್ಪನಂದಾಂಡ ಪುರಸಭೆ ಸುತ್ತುದ ಮಾತಾ ಅಂಗಡ್ಲೆಗೆ ದೆತ್ತುಪಾಡುಡು ಪ್ಲಾಸ್ಟಿಕ್ ನಿಷೇಧ ಮಲ್ಪನ ಮಾತ್ರ ಪ್ಲಾಸ್ಟಿಕ್ ಕಾರ್ಖಾನೆಲೆನು ಬಂದು ಮಲ್ಪುಡು ಬೆದ್ರಡು ಪ್ಲಾಸ್ಟಿಕ್ ನಿಷೇಧ ಮಲ್ಪರೆ ಒಂಜಿ ತಿಂಗುಲ್ದ ಅವಕಾಶ ಬುಡು ಜನಕ್ಲೆಡ ಜಾಗೃತಿ ಮೂಡವಡೊಂದು ಪಂಡಿರು. ಜವಳಿ ಬೇರೆದಾರು ರವೀಂದ್ರ ಪೈ ಪಾತಿರ್ದು ಬೇರದಕ್ಲು ಪ್ಲಾಸ್ಟಿಕ್ ಚೀರವುದಂತೆ ಬೇರೆ ಮಲ್ಪರೆ ಸಾಧ್ಯ ಉಂಡು ಗಿರಾಕಿಲು ಪ್ಲಾಸ್ಟಿಕ್ ಚೀರವು ಕೇನಂದಿನಂಚ ಆವುಡು ಕಠಿಣ ಕಾನೂನು ಜಾರಿಗೆ ಮಲ್ಪಡು ಪಂಡಿರು. ಪುರಸಭೆತ ಪರಿಸರಾಧಿಕಾರಿ ಶಿಲ್ಪ ಪ್ಲಾಸ್ಟಿಕ್ ನಿಷೇಧ ಬಗೆಟ್ ಮಾಹಿತಿ ಕೊಡ್ದು ಸುತ್ತಮುತ್ತಲ್ದ ಊರ್ಲೆಡ್ ಪ್ಲಾಸ್ಟಿಕ್ ನಿಷೇಧ ಅಂಡ ಪ್ಲಾಸ್ಟಿಕ್ ನಿಷೇಧ ಕಾಯ್ದೆ ಪರಿಣಾಮವಾದ ಅನುಷ್ಠಾನ ಆ ಒಂದು ಪಂಡಿರು. ಈ ಚೀಲಗಳನ್ನು ತಯಾರು ಮಾಡಿಸಿ ಅಂಗಡಿಗಳಿಗೆ ಕೊಡುವಂಥ ಒಂದು ವ್ಯವಸ್ಥೆ, ಅದು ಸ್ವಸಹಾಯ ಗುಂಪಿನಿಂದ ಮಾಡುವಂಥ ವ್ಯವಸ್ಥೆ ಮಾಡಿದರೆ, ಈಗ ನಾನು ಒಂದು ಅಂಗಡಿಗೆ ಬಂದು ಒಂದು ಸಾಮಾನು ತಗೊಂಡಿದ್ದೇನೆ, ನನ್ನ ಚೀಲದ ಕಾಸ್ಟ್ ನನಗೆ 10 ರೂಪಾಯಿ 15 ರೂಪಾಯಿ ಬೀಳ್ಬೋದು. ಆದರೆ ನಮ್ಮದು ಸಜೆಷನ್ ವರ್ತಕತೆ ಅಂತ ಹೇಳಿದರೆ, ನಾನು ಪುನಃ ಒಮ್ಮೆ ಆ ಚೀಲ ತಂದು ಅಂಗಡಿ ಬಂದೆ ಅಂತ ಹೇಳುವ, ಆಗ ನನ್ನ ಬಿಲ್ಲಿನಲ್ಲಿ ಒಂದು 3 ರೂಪಾಯಿ 5 ರೂಪಾಯಿ ಡಿಸ್ಕೌಂಟ್ ಕೊಡಬೇಕು. ಆದರೆ 5 ರೂಪಾಯಿ ಸಾಮಾನು ತಗೊಂಡ್ರೆ ಮಾತ್ರ ಅಲ್ಲ, ಒಂದು ಕ್ವಶನ್ ಬಂತು, 5 ರೂಪಾಯಿ ಸಾಮಾನು ತಗೊಂಡು 5 ಡಿಸ್ಕೌಂಟ್ ಕೊಡಲಿಕ್ಕೆ ಬರೋದಿಲ್ಲ. ಹಾಗೆ ಒಂದು ಎಷ್ಟು ಮಿನಿಮಮ್ 50 ರೂಪಾಯಿ 100 ರೂಪಾಯಿ ಸಾಮಾನು ತಗೊಂಡು ಅದು ಕೊಂಡೋಗೋ ಚೀಲ ದೊಡ್ಡ ಚೀಲ ಬೇಕಲ್ಲ, ಇಲ್ಲದ ಕಾಲ ತೊಟ್ಟೆ ಕಂಡು ಹೋಗ್ತಾನೆ ಅವನು. ಹಾಗೆ ಮಾಡಿದರೆ ಒಂದು 5 ಸಾರಿ 6 ಸಾರಿ ಅವನು ತಂದರೆ ಅವನ ಚೀಲ ಫ್ರೀ ಆಗ್ತದೆ, ಅವನಿಗೆ ಅಭ್ಯಾಸ ಸಾಗ್ತದೆ. ಹೀಗೆ ಮಾಡ್ಬೋದು ಅಂತ ನಿಮ್ಮದು ಸಜೆಷನ್ ಕೇಳ್ತಾ ಇದ್ದೀನಿ. ಈ ಒಂದು 1/4 kg ಟೊಮೆಟೊ ತೆಗೆದುಕೊಂಡ್ರೆ ಒಂದು 100 ಗ್ರಾಮ್ ಮೆಣಸು ತೆಗೆದುಕೊಂಡು ಪ್ರತಿಯೊಂದಕ್ಕೆ ಒಂದೊಂದು ಅವರು ಕ್ಯಾರಿ ಬ್ಯಾಗ್ ಹಾಕಿ ಕೊಡ್ತಾರೆ. ಅದನ್ನು ನೀವು ಮೊದಲು ಸ್ಟಾಪ್ ಮಾಡಿದರೆ ಆಗ ಅಲ್ಲಿ ಪ್ಲಾಸ್ಟಿಕ್ ಸಿಗೋದಿಲ್ಲ, ಜನಗಳಿಗೆ ಗೊತ್ತಾಗ ಇನ್ನು ಪ್ಲಾಸ್ಟಿಕ್ ಕೊಡೋದಿಲ್ಲ ಅಂತ. ಈಗ ಮಿಲ್ಲಿಂದ ನಮಗೆ ಎಣ್ಣೆ ಬರ್ತದೆ, ಅವರು ಎಷ್ಟು 50 ಮ್ಯಾಗ್ನಲ್ಲಿ ಪ್ಯಾಕ್ ಮಾಡ್ತಾರೆ, 40 ಅಂತ ಗೊತ್ತಾಗೋದಿಲ್ಲ. ಆ ಟೈಮಿಗೆ ಎಂತ ಮಾಡೋದು ನಾವು? ಹಾಗೆಯೇ ಟೀ ಪೌಡರ್ ಅದು ಇದೆಲ್ಲ ಪ್ಯಾಕಿಂಗ್